ಕೊರೋನಾ ಸಂಕಷ್ಟದ ದಿನಗಳಲ್ಲಿ ಕೆಲವರು ಉದ್ಯೋಗವನ್ನ ಕಳ್ಕೊಂಡ್ರೆ ಇನ್ನು ಕೆಲವರು ಹೊಸ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಅಂದು ತಿನ್ನಲು ತುತ್ತು ಅನ್ನಕ್ಕೆ ಗತಿ ಇಲ್ಲದವರನ್ನ ಬದುಕಿಸಿದ ಹಲವಾರು ಉಪಕಸುಬುಗಳಲ್ಲಿ ಮಲ್ಲಿಗೆ ಕೃಷಿ ಕೂಡ ಒಂದಾಗಿದೆ. ಹೀಗೆ ಮಲ್ಲಿಗೆ ಕೃಷಿಯಿಂದಲೇ ಕೊರೋನಾದ ಸಂಕಷ್ಟದ ದಿನವನ್ನ ಸಂತೃಪ್ತಿಯಿಂದ ಕಳೆದು ಅದರಿಂದ ಬಂದ ಆದಾಯದಿಂದಲೇ ಪುಟ್ಟದೊಂದು ಅಡಿಕೆ ತೋಟವನ್ನ ಮಾಡಿಕೊಂಡ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಸಂಟ್ಯಾರು ಮರಿಕೆ ನಿವಾಸಿ ವನಿತಾ ಇಂದು ಮಲ್ಲಿಗೆ ಕೃಷಿಯನ್ನೇ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಅದು 6 ವರ್ಷಗಳ ಹಿಂದಿನ ಕಥೆ. ಪತಿ ಗಾರೆ ಕೆಲಸ ಮಾಡ್ತಾ ಇದ್ದು ವನಿತಾ ಮನೆಯ ಜವಾಬ್ದಾರಿ ನೋಡಿಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿ ಬಂದೆರಗಿತ್ತು. ಇದರಿಂದ ಪತಿ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲಿ ಇರುವಂತಾಯಿತು. ಮಕ್ಕಳು ಸೇರಿದಂತೆ ಒಟ್ಟು 7 ಸದಸ್ಯರಿದ್ದ ವನಿತಾ ಕುಟುಂಬಕ್ಕೆ ಜೀವನ ನಿರ್ವಹಣೆಯೇ ಒಂದು ಸವಾಲಾಗಿತ್ತು. ಆ ಸಮಯದಲ್ಲಿ ಇರುವಂತಹ ಸಣ್ಣ ಜಮೀನಿನಲ್ಲಿ ಮನೆಯ ಉಪಯೋಗಕ್ಕಾಗಿ 15 ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ರು. ಇದರಿಂದ ಬಂದಂತಹ ಮಲ್ಲಿಗೆ ಹೂಗಳನ್ನು ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯ ದೊರಕ್ತಾ ಇತ್ತು. ಇಂದು 50ಕ್ಕೂ ಮಿಕ್ಕಿದ ಮಲ್ಲಿಗೆ ಬುಡಗಳು ವನಿತಾ ಅವರ ಕೈತೋಟದಲ್ಲಿವೆ. ಮಲ್ಲಿಗೆಯಿಂದ ಬಂದಂತಹ ಆದಾಯದಲ್ಲಿ ಖಾಲಿ ಇದ್ದ ಸ್ವಲ್ಪ ಜಾಗದಲ್ಲಿ 150ಕ್ಕೂ ಮಿಕ್ಕಿದ ಅಡಿಕೆ ಗಿಡಗಳನ್ನು ನೆಟ್ಟು ಇಂದು ಅವುಗಳು ಫಲ ನೀಡುತ್ತಾ ಇವೆ. ಜೊತೆಗೆ ಒಂದು ಹಸುವನ್ನ ಸಾಕ್ತಾ ಇದ್ದು ಹಸುವಿನ ಸೆಗಣಿಯಿಂದ ಬಯೋಗ್ಯಾಸ್ ಕೂಡ ಉತ್ಪಾದಿಸ್ತಾ ಇದ್ದಾರೆ. ಕೊಟ್ಟಿಗೆ ಗೊಬ್ಬರವನ್ನ ಅಡಿಕೆ ಮತ್ತು ಮಲ್ಲಿಗೆ ತೋಟಕ್ಕೆ ಬಳಸ್ತಾ ಇದ್ದು ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನ ಬೆಳೆಸ್ತಾ ಇದ್ದಾರೆ. ಹಲಸಿನ ಹಪ್ಪಳ, ಸೆಂಟಿಗೆ, ಅರಿಶಿನ ಹುಡಿ, ಮೆಣಸಿನ ಹುಡಿಯನ್ನ ತಯಾರಿಸಿ ಮಾರಾಟ ಮಾಡ್ತಾ ಇರುವ ವನಿತಾ ಇಂದು ಓರ್ವ ಯಶಸ್ವಿ ಗೃಹೋದ್ಯಮಿಯಾಗಿಯೂ ಗುರುತಿಸಲ್ಪಟ್ಟಿದ್ದಾರೆ. ನಾನು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೇನೆ. ಅಂದ್ರೆ ಕೊರೋನಾ ಟೈಮಲ್ಲಿ ಎಲ್ಲ ಇಲ್ಲಿ ಕಷ್ಟ ಆಗಿ ಕೆಲಸ ಎಲ್ಲ ಇಲ್ಲ ಆಯ್ತು. ಮತ್ತೆ ಸ್ತ್ರೀ ಶಕ್ತಿಯಲ್ಲಿ ಒಂದು ಸೇರಿ 22 ವರ್ಷ ಆಯ್ತು. ಅದರಲ್ಲಿ ನಮಗೆ ಒಂದು ಕ್ಷೇತ್ರ ಪಾಠಶಾಲೆ ಅಂತ ಒಂದು ಮಾಹಿತಿ ಎಲ್ಲ ಇತ್ತು ಮಲ್ಲಿಗೆದು. ಅದರಿಂದ ಸ್ವಲ್ಪ ಗಿಡ ಎಲ್ಲ ನೆಟ್ಟು ಅದರಲ್ಲಿ ಕೂಡ ತುಂಬಾ ಆದಾಯ ಬಂದಿದೆ. ಅಂದ್ರೆ ಕೊರೋನಾ ಟೈಮಲ್ಲಿ ಏನು ಇಲ್ಲ ಆಯ್ತು. ಇದರಲ್ಲಿ ಬಂದ ಆದಾಯದಿಂದ ಸ್ವಲ್ಪ ಅಡಿಗೆ ಗಿಡ ಮತ್ತೊಂದು ಹೈನುಗಾರಿಕೆ ಅದೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದೇವೆ. ಇವಾಗ ಪರವಾಗಿಲ್ಲ, ತುಂಬಾ ಆಗ್ತಾ ಇದೆ. ಇವಾಗ 50 ಗಿಡ ಇದೆ ಒಟ್ಟಾಗಿ. ಮತ್ತೆ ಸ್ವಲ್ಪ ನರ್ಸರಿ ಮಾಡಿ ಹಾಗೆ ಸಹ ಮಾರಾಟ ಮಾಡಿದ್ದೇನೆ. ಮತ್ತೆ ಸಂಡಿಗೆ, ಹಪ್ಪಳ ಅದೆಲ್ಲ, ಮತ್ತೆ ಮಜ್ಜಿಗೆ ಕೂಡ ಎಲ್ಲ ತುಪ್ಪ ಎಲ್ಲ ತೆಕೊಂಡೋಗಿ ಮಾರಾಟ ತುಂಬಾ ಕಡೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾರಾಟ ಮಾಡಿದ್ದೇನೆ. ಸೀಸನ್ ಅಲ್ಲಿ ಒಂದು 10-15 ಅಟ್ಟೆ ಆಗ್ತಾ ಇದೆ. ಆವಾಗ ಸೀಸನ್ ಅಂದ್ರೆ ನಮಗೊಂದು 400-500. ತುಂಬಾ ರೇಟ್ ಇರುವಾಗ ಹೂ ಕಡಿಮೆ, ಹೂ ಜಾಸ್ತಿ ಇರುವಾಗ ರೇಟ್ ಕಡಿಮೆ. ಒಂದು 2-3 ಚೆಂಡು ಆಗುವಾಗ 1000ದಿಂದ ಮೇಲೆ ಇರ್ತದೆ. ಆವಾಗ ಒಂದು ಚೆಂಡಿಗೆನೆ 250-300 ಸಿಕ್ಕಿದ್ದು ಉಂಟು.